ಈಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ಅಂದ್ರೆ ಹಿಂದೆಲ್ಲ ನದಿ, ಸರೋವರ, ಕೊಳ ಮತ್ತು ಕರಾವಳಿ ಸಮುದ್ರದಂತಹ ನೀರಿನಲ್ಲಿ ನೀರಿನ ಆಳ ಗುಣಮಟ್ಟ ತಿಳಿಯದೆ ಅಪಾಯಗಳು ಎದುರಾಗುತ್ತಿದ್ದವು. ಸಮುದ್ರದಲ್ಲಿ ಅದೆಷ್ಟೋ ಬಡಾಪಾಯಗಳ ಜೀವಗಳು ನೀರು ಪಾಲಾದ ಹಲವು ನಿದರ್ಶನಗಳಿವೆ. ಆದ್ರೆ ಇನ್ನು ಮುಂದೆ ಇಂಥದಕ್ಕೆಲ್ಲ ಭಯ ಪಡಬೇಕಾಗಿಲ್ಲ. ಬೆಂಗಳೂರು ಮೂಲದ ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇವರು ಹೊಸದಾಗಿ ರೋಬೋವನ್ನ ಪರಿಚಯಿಸುತ್ತಿದ್ದಾರೆ. ಆ ರೋಬೋ ಯಾವುದು, ರೋಬೋದಿಂದ ಆಗುವಂತಹ ಉಪಯೋಗವಾದರೂ ಏನು, ಬನ್ನಿ ನಮಗೆ ತೋರಿಸ್ತೀವಿ ನೋಡಿ. ಹೌದು, ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಮೂಲದ ಎಸ್ಎಂಇ ಕರಾವಳಿ ಜಲಸಂಪನ್ಮೂಲಗಳಲ್ಲಿ ರಕ್ಷಕ ಜೀವಗಳನ್ನು ಅಪಾಯಕ್ಕೊಳಗಾದ ಬಲಿಪಶುಗಳಿಗೆ ಸಹಾಯ ಮಾಡಲು ರೋಬೋ ಕೋಸ್ಟಲ್ ಅಬ್ಸರ್ವರ್ ಮತ್ತು ರೋಬೋ ಲೈಫ್ ಸೇವರ್ ಅನ್ನು ಪರಿಚಯಿಸುತ್ತಿದೆ. ರೋಬೋ ಲೈಫ್ ಸೇವರ್ನ ವಿಶೇಷತೆಯೆಂದರೆ ಆಕಸ್ಮಿಕವಾಗಿ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದವರನ್ನ ದಡದಿಂದಲೇ ರೋಬೋ ಲೈಫ್ ಸೇವರ್ನ ಸಹಾಯದಿಂದ ರಿಮೋಟ್ ಮುಖೇನ ರಕ್ಷಿಸಬಹುದಾಗಿದೆ. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಿಟಿ ಕಂಟ್ರೋಲ್ ಟೆಕ್ನಾಲಜಿಯ ನಿರ್ದೇಶಕ ಸುಮಂತ್, ರೋಬೋ ಲೈಫ್ ಸೇವರ್ 4 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರುವ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಚಾಲಿತ ರಿಮೋಟ್ ಕಂಟ್ರೋಲ್ಡ್ ಘಟಕವಾಗಿದ್ದು 4 ನಾಟ್ಗಳಷ್ಟು ವೇಗವನ್ನ ಸಾಧಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಸಲ ಮಾಡಿದಂತಹ ಚಾರ್ಜ್ 5 ಗಂಟೆಗಳ ಕಾರ್ಯಾಚರಣೆಗಳನ್ನು ಒದಗಿಸುತ್ತದೆ ಅಂತ. And today we have gathered here to introduce our new product, Robo Coastal Observer cum Robo Lifesaver prototype version. Basically RCO was developed by National Institute of Ocean Technology, Chennai, for monitoring remote water quality parameters in rivers, lakes, ponds and coastal areas. The same product can be used for used as assistance for the rescuer for saving the drowning persons in coastal area without endangering the life of the rescuer. ನದಿ, ಸರೋವರ, ಕೊಳ ಮತ್ತು ಕರಾವಳಿ ಸಮುದ್ರದಂತಹ ನೀರಿನಲ್ಲಿ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆಗಾಗಿ ರೋಬೋ ಕೋಸ್ಟಲ್ ಅಬ್ಸರ್ವರ್ ಅನ್ನು ಬಳಸಬಹುದು. ಸಾಗರ್ ಮಾಹಿತಿ ಸಂವೇದಕಗಳನ್ನ ಕೂಡ ಅಳವಡಿಸಬಹುದಾಗಿದೆ. ಉಪಕರಣಗಳನ್ನ ದೂರದ ರೇಡಿಯೋ ನಿಯಂತ್ರಣದಿಂದ ನಿಯಂತ್ರಿಸಲಾಗುತ್ತದೆ. ಉಪಕರಣವು ಉಪ್ಪಿನಾಂಶದ ವ್ಯತ್ಯಾಸ, ಮಾಲಿನ್ಯದ ಮೇಲ್ವಿಚಾರಣೆಯಲ್ಲಿ ಮೌಲ್ಯಯುತವಾದ ಮಾಹಿತಿಯನ್ನ ಒದಗಿಸುವ ಮೂಲಕ ಸಂಶೋಧಕರಿಗೆ ಸಹಾಯವನ್ನ ಮಾಡುತ್ತದೆ. ಕರಾವಳಿ ಕಣ್ಗಾವಲಿಗಾಗಿ ಈ ಉಪಕರಣವನ್ನ ಬಳಸಬಹುದು. ಮಾಧ್ಯಮಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಅಪೂರ್ವ ಬಿಲ್ಡರ್ನ ಮುಖ್ಯಸ್ಥ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಮೂಲದ ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇವರು ನಿರ್ಮಿಸಿದ ಈ ರೋಬೋಟ್ಗಳ ಪ್ರಾತ್ಯಕ್ಷಿಕೆಯನ್ನ ಮಂಗಳೂರಿನ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸೋಮವಾರ ಸಂಜೆ ಮೊಗವೀರಪಟ್ಟಣದ ಸಮುದ್ರದಲ್ಲಿ ನಡೆಸಲಾಯಿತು. ಆಕಸ್ಮಿಕವಾಗಿ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದವರದ ದಡದಿಂದಲೇ ರೋಬೋ ಲೈಫ್ ಸೇವರ್ನ ಸಹಾಯದಿಂದ ರಿಮೋಟ್ ಮುಖೇನ ರಕ್ಷಿಸಬಹುದಾದಂತಹ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆಯನ್ನ ಮೊಗವೀರಪಟ್ಟಣ ಸಮುದ್ರ ತೀರದಲ್ಲಿ ನಡೆಸಲಾಯಿತು.
ಇದಕ್ಕಾಗಿ ಜಿಲ್ಲಾಡಳಿತ ನಿರ್ದೇಶನದಂತೆ ಗೃಹ ರಕ್ಷಕ ದಳ, ಪ್ರವಾಸೋದ್ಯಮ, ಅಗ್ನಿಶಾಮಕ ದಳ, ಕರಾವಳಿ ಕಾವಲು ಪಡೆಯ ಉಪಸ್ಥಿತಿಯಲ್ಲಿ ಉಳ್ಳಾಲದ ಶಿವಾಜಿ ಜೀವರಕ್ಷಕ ಸಂಘದ ಈಜುಗಾರರ ಸಹಕಾರ ಪಡೆಯಲಾಗಿತ್ತು. ಈ ಸಂದರ್ಭ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ವಿಜಯಕುಮಾರ್, ಕರಾವಳಿ ಕಾವಲು ಪಡೆ ನಿರೀಕ್ಷಕ ಗಂಗಿರೆಡ್ಡಿ, ಅಗ್ನಿಶಾಮಕ ದಳದ ಮುಖ್ಯಾಧಿಕಾರಿ ಶಿವಶಂಕರ್, ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುಳಿ ಮೋಹನ್ ಚೂತಾರು, ಉಪ ಕಮಾಂಡೆಂಟ್ ರಮೇಶ್ ಕುಮಾರ್, ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಸೂಲ್, ಇಂಜಿನಿಯರ್ಗಳಾದ ಜಾಸೀರ್, ಅಭಿಷೇಕ್ ಮೊದಲಾದವರು ಹಾಜರಿದ್ದರು. ಇಂದು ಮತ್ತೆ ಮಂಗಳೂರಿನ ಸುಲ್ತಾನ್ ಬತ್ತೇರಿಯಲ್ಲಿ ಬೋಟ್ ಮೂಲಕ ರೋಬೋವನ್ನ ಸಮುದ್ರಕ್ಕೆ ಇಳಿಸಿ ಪ್ರಾತ್ಯಕ್ಷಿಕತೆ ನೀಡಲಾಯಿತು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.